ನಮಸ್ಕಾರ ಸ್ನೇಹಿತರೆ. ಭಿಕ್ಷಕರು ಅಂದ ತಕ್ಷಣ ನಮಗೆ ಕಣ್ಮುಂದೆ ಬರೋದು ಹರಿದ ಬಟ್ಟೆಗಳು, ಹಸಿವು, ಚಿಲ್ಲರೆ ನಾಣ್ಯಗಳು. ನಮ್ಮೆಲ್ಲರ ಪ್ರಕಾರ ಭಿಕ್ಷಕರು ಎಂದರೆ ಅವರು ತುಂಬ ಬಡವರು ಎಂದು ನಾವು ಭಾವಿಸಿದ್ದೇವೆ. ಆದರೆ ಭಿಕ್ಷಕರಲ್ಲೂ ಶ್ರೀಮಂತರಿದ್ದಾರೆ, ಲಕ್ಷ ಲಕ್ಷ ದುಡ್ಡು ಮಾಡಿದ್ದಾರೆ, ಟ್ಯಾಕ್ಸ್ ಕಟ್ಟುತ್ತಾರೆ ಅಂದರೆ ನೀವು ನಂಬುತ್ತೀರಾ? ಹೌದು, ಅಂತಹ ನಿಗೂಢ ಭಿಕ್ಷಕರನ್ನು ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆಯೇ ಈ ವಿಡಿಯೋದ ಕೊನೆಯಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಎಂದು ನಾವು ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ. ತಿರುಪತಿ. ಇಲ್ಲಿ ವಿಶ್ವಾದ್ಯಂತ ಭಕ್ತರು ತಿರುಪತಿ ತಿಮ್ಮಪ್ಪ ತಾನು ಕುಬೇರನಿಂದ ಪಡೆದಂಥ ಸಾಲವನ್ನು ತೀರಿಸಲೆಂದು ಭಕ್ತರು ಇಲ್ಲಿ ಕಾಣಿಕೆ ಕೊಡುತ್ತಾರೆ. ಹಾಗೆಯೇ ಇಲ್ಲಿನ ಭಿಕ್ಷಕರಿಗೂ ಕೂಡ ದಾನ ಧರ್ಮ ಮಾಡುತ್ತಾರೆ. ಹೀಗಾಗಿ ತಿರುಪತಿಯ ಭಿಕ್ಷಕರು ಶ್ರೀಮಂತರಾಗಿದ್ದಾರೆ ಅನ್ನೋದರಲ್ಲಿ ಈ ಘಟನೆಯೇ ಸಾಕ್ಷಿಯಾಗಿದೆ. ತಿರುಪತಿ ದೇವಾಲಯದ ಮುಂದೆ ಭಿಕ್ಷೆ ಬೇಡುತ್ತಿದ್ದ ವ್ಯಕ್ತಿಯ ಬಳಿ ಬರೋಬ್ಬರಿ 10 ಲಕ್ಷ ರೂಪಾಯಿ ಪತ್ತೆಯಾದಂತಹ ಪ್ರಕರಣವೊಂದು ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಈ ಭಿಕ್ಷಕನ ಹೆಸರೇ ಶ್ರೀನಿವಾಸ್ ಆಚಾರ್ಯ. ಶ್ರೀನಿವಾಸ್ ಆಚಾರ್ಯ ಮನೆಯಲ್ಲಿ ಲಕ್ಷ ಲಕ್ಷ ರೂಪಾಯಿ ಹಣ ನೋಡಿದ ಅಧಿಕಾರಿಗಳೇ ದಂಗಾಗಿದ್ದಾರೆ. ತಿರುಮಲದ ಶೇಷಾಚಲ ನಗರದ ನಿವಾಸಿಯಾಗಿರುವ ಶ್ರೀನಿವಾಸ್ ಪ್ರತಿನಿತ್ಯ ತಿರುಪತಿ ದೇವರ ದರ್ಶನ ಪಡೆಯಲು ಬರುತ್ತಿದ್ದವರ ಬಳಿ ಭಿಕ್ಷೆ ಬೇಡುತ್ತಿದ್ದನು. ಶ್ರೀನಿವಾಸಾಚಾರಿ ಕುಟುಂಬಸ್ಥರು ಟಿಟಿಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು. ಹೀಗಾಗಿ ಈ ಕುಟುಂಬಕ್ಕೆ ಶೇಷಾಚಲ ನಗರದಲ್ಲಿ 2007ರಲ್ಲಿ ಮನೆಯನ್ನು ಕೂಡ ಮಂಜೂರು ಮಾಡಲಾಗಿತ್ತು. ಇತ್ತ ಶ್ರೀನಿವಾಸಾಚಾರಿ ಕುಟುಂಬಸ್ಥರೆಲ್ಲ ದಶಕಗಳ ಹಿಂದೆ ಕಾಲವಾಗಿದ್ದಾರೆ. ಹಾಗೆಯೇ ಇತ್ತೀಚೆಗೆ ಶ್ರೀನಿವಾಸಾಚಾರಿ ಕೊರೋನಾದಿಂದ ಅನಾರೋಗ್ಯದಿಂದ ಮೃತಪಟ್ಟಿದ್ದಾನೆ. ಕುಟುಂಬ ಸದಸ್ಯರು ಯಾರೂ ಇಲ್ಲದ ಕಾರಣ ಈ ವರ್ಷ ಟಿಟಿಡಿ ಕಂದಾಯ ಅಧಿಕಾರಿಗಳು ಈ ಮನೆಯನ್ನು ಮರುವಶಕ್ಕೆ ಪಡೆದು ನವೀಕರಣ ಮಾಡಲು ಮುಂದಾಗಿದ್ದಾರೆ. ಇದಕ್ಕಾಗಿ ಅಧಿಕಾರಿಗಳ ತಂಡ ಶ್ರೀನಿವಾಸಾಚಾರಿ ಮನೆಗೆ ತೆರಳಿ ಪರಿಶೀಲನೆ ಮಾಡಿದ್ದಾರೆ. ಈ ರೀತಿ ಮನೆಯನ್ನು ಪರಿಶೀಲನೆ ಮಾಡುತ್ತಿರುವಾಗ ಅಲ್ಲಿ ಒಂದು ಅವರಿಗೆ ಅತಿ ದೊಡ್ಡ ಆಶ್ಚರ್ಯ ಕಾದಿತ್ತು. ಹೌದು, ತಿರುಪತಿ ದೇವಸ್ಥಾನದ ಕಾರ್ಯ ಹಾಗೂ ಭಿಕ್ಷೆಯಿಂದ ಬಂದ ಹಣವನ್ನು ಶ್ರೀನಿವಾಸಾಚಾರಿ ಮನೆಯಲ್ಲಿ ಅಡಗಿಸಿ ಇಟ್ಟಿದ್ದನು. ಈ ವೇಳೆ ಕಂದಾಯ ಅಧಿಕಾರಿಗಳು ಮನೆಯನ್ನು ಪತ್ತೆ ಮಾಡಿದಾಗ 2 ಟ್ರಂಕ್ ಬಾಕ್ಸ್ಗಳು ಪತ್ತೆಯಾಗಿವೆ. ಅವುಗಳನ್ನು ತೆರೆದು ನೋಡಿದಾಗ ಅವರಿಗೆ ಆಶ್ಚರ್ಯವೋ ಆಶ್ಚರ್ಯ. ಕಾರಣ ಕಂತೆ ನೋಟುಗಳನ್ನು ಅವರು ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಈ ನೋಟುಗಳನ್ನು ಎಣಿಸಿದಾಗ 10 ಲಕ್ಷ ರೂಪಾಯಿ ಇತ್ತೆಂದು ನಂಬಲಾಗಿದೆ. ಅಲ್ಲದೆ ಅವುಗಳಲ್ಲಿ 1000 ರೂಪಾಯಿ ಮುಖಬೆಲೆಯ ರದ್ದಾದ ನೋಟುಗಳು ಕೂಡ ಇದ್ದವು. ಜೊತೆಗೆ 100 ರೂಪಾಯಿ, 50 ರೂಪಾಯಿ, 2000 ರೂಪಾಯಿ ಮುಖಬೆಲೆಯ ನೋಟುಗಳು ಕೂಡ ಸಾಕಷ್ಟಿದ್ದವೆಂದು ತನಿಖಾ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಸದ್ಯ ಈ ಟ್ರಂಕ್ ಅನ್ನ ಅಂದರೆ 10 ಲಕ್ಷ ರೂಪಾಯಿ ಹೊಂದಿದಂತಹ ಈ ಮೊತ್ತವನ್ನ ಅಧಿಕಾರಿಗಳು ಮುಟ್ಟುಗೋಲು ಹಾಕಿ ಟಿಟಿಡಿ ಖಜಾನೆಗೆ ಜಮಾ ಮಾಡಿದ್ದಾರೆ. ಈ ವ್ಯಕ್ತಿ ನೋಡಲು ಭಿಕ್ಷಕರ ಹಾಗೆ ಇದ್ದರೂ 10 ಲಕ್ಷ ರೂಪಾಯಿ ಹೊಂದಿರುವಂತಹ ಶ್ರೀಮಂತ ವ್ಯಕ್ತಿಯಾಗಿದ್ದ ಅಂದರೆ ನೀವು ನಂಬಲೇಬೇಕು. ಅಂತಹದೇ ಇನ್ನೊಂದು ಘಟನೆ ವಾಣಿಜ್ಯ ನಗರಿ ಮುಂಬಯಿಯ ಗೋವಿಂಡಿ ನಿಲ್ದಾಣದ ಬಳಿ ರೈಲು ಅಪಘಾತದಲ್ಲಿ ಸಾವನ್ನಪ್ಪಿರುವ ಭಿಕ್ಷಕನ ಗುಡಿಸಲಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪತ್ತೆಯಾಗುವುದನ್ನು ಕಂಡು ಪೊಲೀಸರು ದಂಗಾಗಿದ್ದಾರೆ. ರೈಲು ಅಪಘಾತದಲ್ಲಿ ಮೃತಪಟ್ಟ ಭಿಕ್ಷಕ ರಾಮಚಂದ್ ಆಜಾದ್ 82 ವಯಸ್ಸು ಆಗಿತ್ತು ಎಂದು ಪೊಲೀಸರು ಗುರುತಿಸಿದ್ದಾರೆ. ಆ ನಂತರ ಪೊಲೀಸರು ತನಿಖೆಗಾಗಿ ಭಿಕ್ಷಕನ ಮನೆಗೆ ತೆರಳಿದಾಗ ಆತನ ಮನೆಯಲ್ಲಿ 1,77,000 ರೂಪಾಯಿಯಷ್ಟು ನಾಣ್ಯಗಳು ಹಾಗೂ 8,80,000 ರೂಪಾಯಿಯಷ್ಟು ನಗದು ಕಂಡು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಭಿಕ್ಷಕನ ಮನೆಯಲ್ಲಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಹಿರಿಯ ನಾಗರಿಕ ಕಾರ್ಡ್ಗಳು ಸಹ ಪತ್ತೆಯಾಗಿದೆ ಅಂದರೆ ನೀವು ನಂಬಲೇಬೇಕು.
4 ಚೀಲದಲ್ಲಿ ಇರಿಸಲಾಗಿದ್ದ ನಾಣ್ಯ ಹಾಗೂ ನೋಟುಗಳನ್ನು ಎಣಿಸಲು ಪೊಲೀಸರಿಗೆ ಬರೋಬ್ಬರಿ 7 ಗಂಟೆಗಳ ಕಾಲ ಬೇಕಾಯಿತು. ಮೃತಪಟ್ಟ ಭಿಕ್ಷುಕ ರಾಜಸ್ಥಾನದ ಮೂಲದವನಾಗಿದ್ದು ಮುಂಬೈಯಲ್ಲಿ ಏಕಾಂಗಿಯಾಗಿ ವಾಸವಾಗಿದ್ದನು. ಆದರೆ ಅವನ ಬಳಿ ಅಷ್ಟೊಂದು ಹಣ ಹೇಗೆ ಬಂತು ಎನ್ನುವುದೇ ತನಿಖೆ ಬಳಿಕವೇ ಗೊತ್ತಾಗುತ್ತದೆ ಎಂದು ಪೊಲೀಸ್ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಭಿಕ್ಷುಕ ವಾಸವಾಗಿದ್ದ ಪುಟ್ಟ ಗುಡಿಸಲಲ್ಲಿ ಚಿಲ್ಲರೆ ನಾಣ್ಯ ಸೇರಿದಂತೆ ಲಕ್ಷಾಂತರ ರೂಪಾಯಿ ಹಣ ಪತ್ತೆಯಾಗಿದ್ದು ಅಕ್ಕಪಕ್ಕದ ಜನರಲ್ಲೂ ಆಶ್ಚರ್ಯವನ್ನು ಉಂಟು ಮಾಡಿದೆ. ಯಾಕಂದರೆ ಈ ವ್ಯಕ್ತಿ ಯಾವಾಗಲೂ ಭಿಕ್ಷೆಯನ್ನೇ ಬೇಡುತ್ತಿದ್ದ. ಐಷಾರಾಮಿ ಜೀವನವನ್ನು ಆ ವ್ಯಕ್ತಿ ಮಾಡಿಲ್ಲ ಎಂದು ಅಕ್ಕಪಕ್ಕದ ಜನರು ವಿವರಣೆ ನೀಡಿದ್ದಾರೆ. ತನಿಖೆಗಾಗಿ ಶನಿವಾರ ರಾತ್ರಿ ಬಂದಂತಹ ಪೊಲೀಸ್ ಅಧಿಕಾರಿಗಳು ಭಾನುವಾರ ಬೆಳಗಿನ ಜಾವವರೆಗೂ ಹಣ ಎಣಿಕೆ ಕಾರ್ಯದಲ್ಲಿ ತೊಡಗಿದ್ದರು. ಭಿಕ್ಷುಕ ರಾಮಚಂದ್ ಸಾವಿನ ಬಗ್ಗೆ ಪೊಲೀಸರು ರಾಜಸ್ಥಾನ ಅವರ ಕುಟುಂಬಕ್ಕೆ ಮಾಹಿತಿ ನೀಡಿದ್ದಾರೆ ಎಂದು ಹೇಳಲಾಗಿದೆ. ಮೂಲಗಳ ಪ್ರಕಾರ ಹಲವು ವರ್ಷಗಳಿಂದ ರಾಮಚಂದ್ ಆಜಾದ್ ಗೋವೆಂಡಿಯಲ್ಲಿ ವಾಸವಾಗಿದ್ದು ಹಾರ್ಬರ್ ಲೈನ್ ರೈಲ್ವೆ ನಿಲ್ದಾಣದಲ್ಲಿ ಭಿಕ್ಷೆ ಮಾಡುತ್ತಿದ್ದನು ಎಂದು ನಂಬಲಾಗಿದೆ. ಸ್ನೇಹಿತರೆ, ಭಿಕ್ಷೆ ಬೇಡುವವರು ಬರೀ ಭಿಕ್ಷೆಯನ್ನೇ ಬೇಡುವುದಿಲ್ಲ. ಅವರ ಮನಸ್ಸು ಚಿಕ್ಕದಾಗಿರುವುದಿಲ್ಲ, ಅವರ ಮನಸ್ಸು ಕೂಡ ದೊಡ್ಡದಾಗಿರುತ್ತದೆ. ಅವರ ಹೃದಯ ಶ್ರೀಮಂತ ಆಗಿರುತ್ತದೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. Hi, I am Swati. I am from South India. I studied a degree in BSc Computer. When my baby born, I have been paralyzed. Right side. Okay. So for how long you are in Varanasi? 3 years. 3 years. And you have been just begging. You have no job. So you are having a degree in computers. Are you looking for a job? Okay. Okay. You want job in Varanasi? You could do that? Do that. Okay. See Swati, she is living on a Sighat. I request all of you to find a job she desired. Swati, hi, I am Swati. I am from South India. I studied a degree in BSc Computer. When my baby born, I have been paralyzed. Right side. Okay. So for how long you are in Varanasi? 3 years. 3 years. And you have been just begging. You have no job. So you are having a degree in computers. Are you looking for a job? Okay. Okay. You want job in Varanasi? You could do that? Do that. Okay. See Swati, she is living on a Sighat. I request all of you to find a job she desired.